ಮಂಗಳೂರಿನ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ವತಿಯಿಂದ ವರ್ಲ್ಡ್ ಆಟಿಸಂ ಅವೇರ್ನೆಸ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಸಂಸ್ಥೆಯ ಡೀನ್ ಡಾಕ್ಟರ್ ಅಶೋಕ್ ಹೆಗ್ಡೆ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಕ್ಕಳು ದೇವರ ವರ, ಮಕ್ಕಳಲ್ಲಿ ಮುಗ್ಧತೆ ಸಹಜ. ಆದರೆ ಈ ಬಾಲ್ಯದ ಮುಗ್ಧತೆ ಕೆಲವೊಮ್ಮೆ ಗಂಭೀರವಾದ ಪರಿಣಾಮವಾಗಿ ಮೂಡಿಬಂದಾಗ ಜಾಗೃತಿ ವಹಿಸಬೇಕಾಗ್ತದೆ. ಎಜೆ ಸಂಸ್ಥೆಯು ಈ ಆಟಿಸಂ ಕುರಿತಾದ ಮಾಹಿತಿ ನೀಡುವ ಸಲುವಾಗಿ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಶ್ಲಾಘನೀಯ ಎಂದರು. Children are gifts of God. The innocence of a child cannot be matched by anybody else. But unfortunately, in autism, this childhood innocence will be seriously affected. There are about 60 to 70 million people who are suffering from autism in the world, out of which there are around 10 million people are there in India, and 1 in 68 children is suffering from autism in the United States of America. Worldwide, April 2nd is celebrated as World Autism Day. The main aim of celebration of this day is to create awareness among the public, and second important thing is bringing small organizations which are working towards autism together, which will go a long way in helping research, diagnosis and treatment of autism. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಡಾಕ್ಟರ್ ಶಿಲ್ಪಾ ಹೆಗ್ಡೆ ಮಾತನಾಡುತ್ತಾ, ಎಲ್ಲರಿಗೂ ಈ ಆಟಿಸಂ ಬಗ್ಗೆ ಅರಿವು ಮೂಡಿಸಬೇಕಾಗಿದ್ದು ಅನಿವಾರ್ಯ. ತಂದೆ ತಾಯಿಗಳು ಈ ಬಗೆಗೆ ತಿಳಿದಿರುವುದು ಅತ್ಯಗತ್ಯ ಎಂದರು. ಇದಕ್ಕೆ ಮಹತ್ವ ಅಂದರೆ ಎಲ್ಲರಿಗೂ ನಾವು ಆಟಿಸಂ ಬಗ್ಗೆ ಅವೇರ್ನೆಸ್ ಅಂತಂದರೆ ಅರಿವು ಮೂಡಿಸಬೇಕು. ಪ್ರತಿಯೊಂದು ತಂದೆ ತಾಯಿಗೂ ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋದ್ರ ಬಗ್ಗೆ ಇದನ್ನು ನಾವು ಸೆಲೆಬ್ರೇಟ್ ಮಾಡೋದು. ಇದು 11ನೇ ವರ್ಷ ಇದು ಆಟಿಸಂ ಅವೇರ್ನೆಸ್ ಡೇ ಜಗತ್ತಿನಾದ್ಯಂತ ಸೆಲೆಬ್ರೇಟ್ ಮಾಡ್ತಾ ಇರೋದು. ಹಾಗಿದ್ರೆ ಇದು ಆಟಿಸಮನ್ನು ಇದರ ಇಂಪಾರ್ಟೆನ್ಸ್ ಏನು, ಇದನ್ನು ಯಾಕೆ ಮಾಡಬೇಕು ಅನ್ನೋದಾದರೆ, ಅಮೆರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಪ್ರಕಾರ ಅಮೆರಿಕದಲ್ಲಿ ಪ್ರತಿಯೊಂದು 68 ಮಕ್ಕಳಲ್ಲಿ 1 ಮಗುವಿಗೆ ಆಟಿಸಂ ಇದೆ. ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ನ ಆಡಳಿತ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಮಾತನಾಡಿ, ಮಕ್ಕಳು ಆಟಿಸಂನಿಂದ ಬಳಲುತ್ತಿದ್ದಾರೆ. ಮೊದಲು ಜನರಿಗೆ ಇದರ ಅರಿವಿರಲಿಲ್ಲ. ತಂದೆ ತಾಯಿಯವರು ಮಕ್ಕಳ ಆಟಿಸಂ ಕಾಯಿಲೆಯನ್ನ ಅತಿ ಮುದ್ದಿನ ಪರಿಣಾಮ ಎಂದು ಸುಮ್ಮನಿರದೆ ತೊಂದರೆಯನ್ನ ಗುರುತಿಸಿ ಸೂಕ್ತ ಚಿಕಿತ್ಸೆ ಒದಗಿಸಬೇಕು ಎಂದರು. ಈಗ ಮಕ್ಕಳೇ ಆಗೋದು ವಿರಳ. ಈಗ ಎಲ್ರಿಗೂ 1-2 ಮಕ್ಕಳಾಗ್ತದೆ. ಅಂಥದ್ರಲ್ಲಿ ಈ ಆಟಿಸಮ್ನಿಂದ ಬಳಲ್ತಿರುವ ಒಂದು ಮಗು ಆದರೆ ಆ ಹೆತ್ತವರದ್ದು ಒಂದು ನೋವು ಅವರ ಜೀವನ ಪರ್ಯಂತ ಇರುತ್ತೆ. ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಆಟಿಸಮ್ನಿಂದ ಬಳಲ್ತಾ ಇರುವ ಮಕ್ಕಳ ಬಗ್ಗೆ ಯಾರು ತಂದೆ ತಾಯಿಯವರು ಅವ್ರಿಗೆ ಆ ತೊಂದರೆ ಇದೆ ಅಂತ ಒಪ್ಕೊಳ್ಳೋದಿಲ್ಲ. ಅವರೇನು ಹೇಳ್ತಾರೆ, ಮಗುಗೆ ತುಂಬ ಮುದ್ದು ಮಾಡಿ ಬೆಳೆಸ್ತಾ ಇದ್ದೀವಿ, ಮಗು ಮುದ್ದಿನಿಂದ ಈ ಥರ ಮಾಡ್ತಾ ಇದ್ದೀವಿ ಅಥವಾ ಹಠ ಮಾಡ್ತಾ ಇದೆ ಅಂಥೇಳಿ ಅದಕ್ಕೆ ಮಗುಗೆ ಏನೂ ಟ್ರೀಟ್ಮೆಂಟ್ ಕೊಡದೆ ಅವರು ತುಂಬ ಸಮಯ ಕಾಲ ಎಳಿತಾ ಇದ್ದಾರೆ. ಈ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ, ಮೊದಲು ತಂದೆ ತಾಯಿಯವರಿಗೆ ಮಕ್ಕಳಿಗೆ ಈ ಥರದೊಂದು ಬೆಳವಣಿಗೆ ತೊಂದರೆ ಇದೆ ಅಂತ ಗೊತ್ತಾದ ತಕ್ಷಣ ಅದರ ತಜ್ಞರ ಜೊತೆ ಸಮಾಲೋಚಿಸಿ ಮಕ್ಕಳನ್ನು ಒಂದು ನಾರ್ಮಲ್ ರೀತಿಗೆ ಮೂಡಿ ಬರುವ ಹಾಗೆ ಮಾಡಿಕೊಳ್ಳುವಂಥದ್ದೊಂದು ವಿಚಾರ. ಈ ತಂದೆ ತಾಯಿಯವರು ಹೊಣೆ ಇದರಲ್ಲಿ ತುಂಬ ಮುಖ್ಯವಾಗಿದೆ. ಆಟಿಸಂ ಜಾಗೃತಿ ಕುರಿತಾದ ಪ್ರಹಸನವೊಂದು ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಯಿತು. ಈ ಸಂದರ್ಭ 2015ರ ಮಿಸ್ ಸೂಪರ್ ನ್ಯಾಷನಲ್ ವಿಜೇತೆ ಡಾಕ್ಟರ್ ಅಫ್ರೀನಾ ವಾಜ್ ಅವರು ಕಿರು ಪುಸ್ತಕ ಬಿಡುಗಡೆಗೊಳಿಸಿದ್ರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂತೋಷ್ ಸೋನ್ಸ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.